ಪೆಟ್ರೋಲ್ ಸಾಗಿಸುತ್ತಿದ್ದ ಟ್ಯಾಂಕರ್ ಉರುಳಿ ಬಿದ್ದು ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕಂಚಿನಬಾಗಿಲು ಬಳಿಯ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ನಡೆದಿದೆ. ಮಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಮೊದಲೇ ಪೆಟ್ರೋಲ್ ಇದ್ದಿದ್ದರಿಂದ ನೋಡುತ್ತಿದ್ದಂತೆ ಟ್ಯಾಂಕರ್ ಹೊತ್ತಿ ಉರಿದಿದೆ. ಅಲ್ಲದೆ ಬೆಂಕಿಯ ಜ್ವಾಲೆ ರಸ್ತೆ ಪಕ್ಕದ ಅರಣ್ಯಕ್ಕೂ ವ್ಯಾಪಿಸಿದ್ದು, ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಟ್ಯಾಂಕರ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಓವರ್ ಸ್ಪೀಡ್ ಇದೆ. ಓವರ್ ಸ್ಪೀಡ್ ಬಂದ ಗಾಡಿ ಪಲ್ಟಿ ಆಯ್ತು. ಗಾಡಿ ಒಂದು ಚೂರು ಕೆಮಿಕಲ್ ಅಂತ ಒಂದಾಡ್ತದೆ ಮಾರ್ರೆ. ಕೆಮಿಕಲ್ ಡೀಸೆಲ್ ಇಲ್ಲ ಮಕ್ಕಳಿಗೆ ಈಗ ಮತ್ತೊಂದು ಆದ್ರೆ ಆಯ್ತು ನೋಡಿ. कम अंताने नहीं आ रहा है. नहीं, मैं हाईवे पेट्रोल को बोला अभी. हाईवे पेट्रोल कॉल मार. फोन बंदिತ್ತು ನಂಗೆ ಫೈರ್ ಎಕ್ಸಿಸ್ಟೇಷನ್. ಗಾಡಿ ಪಲ್ಟಿ ಹ್ಯಾಂಗ್ ಮಾಡಿಸ್ದ ನಿದ್ರಿಗಂತ ಗಿದ್ನನ. ಓವರ್ ಸ್ಪೀಡ್ ಇದೆ. ಓವರ್ ಸ್ಪೀಡ್ ಬಂದ ಗಾಡಿ ಪಲ್ಟಿ ಆಯ್ತು. ಗಾಡಿ ಒಂದು ಚೂರು ಕೆಮಿಕಲ್ ಅಂತ ಒಂದಾಡ್ತದೆ ಮಾರ್ರೆ. ಕೆಮಿಕಲ್ ಡೀಸೆಲ್ ಇಲ್ಲ ಮಕ್ಕಳಿಗೆ ಸ್ವಲ್ಪ ಟೈರ್ ಉಳ್ಳ.